ಕೋವಿಡ್ ಲಾಕ್ಡೌನ್ ಹಲವರಿಗೆ ಶಾಪವಾಗಿದ್ರೂ ಇನ್ನು ಕೆಲವರಿಗೆ ಅದು ವರದಾನವಾಗಿದೆ. ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಚಿತ್ರ ರಚನೆಯ ಹವ್ಯಾಸವಿದ್ದ ಯುವತಿಯೊಬ್ಬಳು ನೂತನ ಹಾದಿಯಲ್ಲಿ ಸಂಚರಿಸಿ ಎಲ್ಲರ ಗಮನವನ್ನ ಸೆಳೆದಿದ್ದಾಳೆ. ಉಪ್ಪಳ ಪತ್ವಾಡಿ ನಿವಾಸಿಯಾಗಿರುವ ರಾಫಿಯಾ ಎಂಬಾಕೆ ಖ್ಯಾತ ವ್ಯಕ್ತಿಗಳ ಹೆಸರುಗಳ ಅಕ್ಷರಗಳನ್ನು ಹಾಗೂ ಅವರ ಸಾಧನೆಗಳನ್ನು ಉಪಯೋಗಿಸಿ ರಚಿಸುತ್ತಿರುವ ಚಿತ್ರಗಳು ಸೆಳೆಯುತ್ತಿವೆ. ಮಲಯಾಳ, ಇಂಗ್ಲಿಷ್ ಹಾಗೂ ಇತರ ಭಾಷೆಗಳ ಅಕ್ಷರಗಳನ್ನು ಉಪಯೋಗಿಸಿ ರಾಫಿಯಾ ಚಿತ್ರ ರಚಿಸುತ್ತಿದ್ದಾರೆ. ಬೇಕೂರಿನ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಈಕೆ ಮಂಗಳೂರಿನ ವಿವಿಧ ಕಾಲೇಜುಗಳಲ್ಲಿ ಉನ್ನತ ಶಿಕ್ಷಣವನ್ನ ಪಡೆದ ಕನ್ನಡತಿಯಾಗಿದ್ದಾರೆ. ಚಿಕ್ಕನಿಂದಲೇ ಚಿತ್ರ ರಚನೆಯಲ್ಲಿ ಆಸಕ್ತಿ ಹೊಂದಿದ್ದ ಈಕೆ ಶಾಲೆಯ ಕಲೋತ್ಸವಗಳಲ್ಲಿ ಚಿತ್ರರಚನೆ, ಪೇಂಟಿಂಗ್, ಪೆನ್ಸಿಲ್ ಡ್ರಾಯಿಂಗ್ಗಳಲ್ಲಿ ಭಾಗವಹಿಸಿ ಪುರಸ್ಕಾರವನ್ನ ತನ್ನದಾಗಿಸಿದ್ರು. ಪದವಿ ಶಿಕ್ಷಣದಲ್ಲೂ ಈಕೆ ಚಿತ್ರ ರಚನೆಯ ಆಸಕ್ತಿಯನ್ನ ಉಳಿಸಿಕೊಂಡಿದ್ದಾಳೆ. ಪ್ರಸ್ತುತ ಮೂಡಬಿದಿರೆಯ ಮೆಡಿಕಲ್ ಕಾಲೇಜಿನಲ್ಲಿ ಬಯೋಕೆಮಿಸ್ಟ್ರಿ ಉಪನ್ಯಾಸಕಿಯಾಗಿರುವ ಈಕೆ ಲಾಕ್ಡೌನ್ ಸಂದರ್ಭದಲ್ಲಿ ಮನೆಯಲ್ಲೇ ಕುಳಿತು ಈ ರೀತಿಯ ನೂರಾರು ಚಿತ್ರಗಳನ್ನು ರಚಿಸಿದ್ದಾರೆ. ಇವರು ರಚಿಸಿದ ಚಿತ್ರಗಳ ಪೈಕಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಸಿನಿಮಾ ತಾರೆಗಳಾದ ಮೋಹನ್ ಲಾಲ್, ಮಮ್ಮೂಟಿ, ಚಾರ್ಲಿ ಚಾಪ್ಲಿನ್ ಸಹಿತ ಹಲವು ಖ್ಯಾತ ನಾಯಕರುಗಳು ಸೇರಿದ್ದಾರೆ. ಕಾಸರಗೋಡು ನಿವಾಸಿ ಇರ್ಷಾದ್ ಎಂಬುವರ ಧರ್ಮಪತ್ನಿಯಾಗಿರುವ ರಾಫಿಯಾ ಅವರು ಉಪ್ಪಳ ನಿವಾಸಿ ಅಬ್ದುಲ್ ಖಾದರ್ ಹಾಗೂ ಜುಬೈದಾ ದಂಪತಿಗಳ ಪುತ್ರಿಯಾಗಿದ್ದಾರೆ. ನಮಸ್ಕಾರ, ನಾನು ರಾಫಿಯಾ. ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಬಯೋಕೆಮಿಸ್ಟ್ರಿಯಲ್ಲಿ MSc ಮಾಡಿ ಆಮೇಲೆ 1 ವರ್ಷ ಆಳ್ವಾಸ್ ಕಾಲೇಜ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಕಾಲೇಜಲ್ಲಿ ಬಯೋಕೆಮಿಸ್ಟ್ರಿ ಲೆಕ್ಚರ್ ಆಗಿದ್ದೆ. ಚಿಕ್ಕಂದಿನಿಂದಲೇ ಚಿತ್ರಕಲೆ ಅಂದರೆ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಇವಾಗ ಕೊರೋನಾ ಬಂದ ಟೈಮಲ್ಲಿ ಐ ಫೆಲ್ಟ್ ಟು ಡೆವಲಪ್ ಸಮ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇನ್ ಪೋರ್ಟ್ರೇಟ್ ವೇ. ಪೋರ್ಟ್ರೇಟ್ ಮಾಡುವ ಒಂದು ಕಲೆಯಲ್ಲಿ ಒಂದು ವೆರೈಟಿ ಆದಂತಹ ಒಂದು ಫೀಲ್ಡಲ್ಲಿ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿದೆ. ದಟ್ ಈಸ್ ಟೈಪೋಗ್ರಫಿ ಪೋರ್ಟ್ರೇಟ್. ಟೈಪೋಗ್ರಫಿ ಪೋರ್ಟ್ರೇಟ್ ಮಾಡುವಾಗ ಒಂದು ವ್ಯಕ್ತಿತ್ವ, ಅವರ ಇತಿಹಾಸ ಅಲ್ಲದ್ರೆ ಹಿಸ್ಟ್ರಿಯಿಂದ ಸ್ವಲ್ಪ ಅಕ್ಷರಗಳನ್ನು ತೆಗೆದು ಆ ಮುಖದಲ್ಲಿ ಹಾಕಿ ನಾವು ಆ ಮುಖವನ್ನು ಕಂಪ್ಲೀಟ್ ಮಾಡ್ತೇವೆ. ದಟ್ ಈಸ್ ಟೈಪೋಗ್ರಫಿ.